ಹಾಯ್, ಎಲ್ಲ ಹೆಂಗಿದ್ರಿ? ಹುಷಾರಿದ್ರಿಯಾ? ನಾನು ಹುಷಾರಿದ್ದೆ. ಕೆಲಸ ಎಲ್ಲ ಮುಗೀತ, ಬೇಬೇ ಮುಗಿಸ್ಕೊಂಡದ್ದು. ಒಂದು ಬೈಕ್ ಮದಿದಿತ್ತ ಹೋಯ್ಕಂತ ಅನ್ಕೊಂಡೆ. ಯಾರು ಹೊತ್ತಮ್ಗೈತೆ, ಎಲ್ಲ ಕೆಲಸ ಮುಗೀತಾ ಇಲ್ಲ. ಸ್ವಲ್ಪ ಹೊತ್ತು ಸುಮ್ಮನೆ ಕೂಕೊಂಬ ಅನ್ಕೊಂಡೆ. ಪೇಪರ್ ತರಿಸ್ತಾರಲ್ಲ, ಪೇಪರ್ ಒಂದು ತರಿಸ್ತಾರೆ, ಎಲ್ಲ ಓದ್ತಾರೆ. ನಾನೇನು ಓದೋದಿಲ್ಲ. ಇವತ್ತೊಂಚೂರು ಕಾಂಬ ಪೇಪರ್ಲಿ ಅಂತ ತನಕ ಕಾಂತಿ ಕುತ್ಕೊಂಡು ಹೊತ್ತಿಲ್ಲ. ಬೈಕ್ ಮದಿಗೆ ಹೊತ್ತಿಲ್ಲಪ್ಪ. ಸಮ ಉಂಡ್ಕಂದು ಕಡೆ ಮೈ ಭಾರ. ಅತ್ತಿ ಎಲ್ಲಿಗೆ ಹೋಯ್ರಂದ್ರೆ, ಅತ್ತಿ ಮಿನ್ಕತ್ತಿ ಮನೆಗೆ ಹೋಯ್ರಿ. ಸುಮಾರು ದಿನ ಆಯ್ತು ಅವ್ರ. ಎಲ್ಲಿ ಹೋಯ್ದೆ ಹಾಗೆ ಒಂದು ರೌಂಡ್ ಹೋತ್ರ ಕಣಿ. ಎಲ್ಲ ರೊಟ್ಟಿ ಮಾತಾಡ್ಕೊ ಬಪ್ಪದು. ಅವ್ರದ್ದೇ ಒಂದು ಮನೆಗೆ ಗಮ್ಮತ್ತು. ಈ ಬಂದ್ರು ಕೂಡಲೇ ಕಿಮಿ ಇಟ್ಕೊ ಕೂತ್ಕೊಂಬಕತ್ತಿಲ್ಲ, ಅಷ್ಟು ವಿಷಯ ಇರುತ್ತೆ ಕಣಿ ಅವ್ರ ಹತ್ರ. 10 ಗಂಟೆವರೆಗೆ ಅಡ್ಡಿಲ್ಲ ಮನೇಲ. 10 ಗಂಟೆ ಮೇಲೆ ಏನಾರು ಬೇಗ ಕೆಲಸ ಮುಗಿಸ್ಕೊ ಕೂತ್ಕೊಂಡ್ರು ಕಣಿ, ಒಂಥರ ಬೇಜಾರು. ಯಾರು ಇರೋದಿಲ್ಲ ಅಲ್ದ, ಸುಮ್ಮನೆ ಕೂತ್ಕೊಂಡ್ಕ. ಮತ್ತು ಟಿ ವಿ ನಾನು ಅಷ್ಟು ಕಾಣ್ತಿಲ್ಲ, ಎಲ್ಲಾರು ಒಂದೊಂದ್ಸಲ ಅಷ್ಟೇ. ಅದು ಅತ್ತಿಗೆ ಎಂತಕ್ಕಂದ್ರೆ ನಾನು ಕಾಂಬ ಶುರು ಮಾಡ್ರೆ ಕಡೆ ನಂಗೆ ಬೇಕಪ್ಪದ, ಅತ್ತಿಗೆ ಬೇಕಪ್ಪದ, ಆಚೀಚೆ ಹತ್ರ ಆಗಲಿ ಹತ್ತು. ಅದೆಲ್ಲ ಕಂಡದ್ದು ಮುಂಚೆ. ಹಂಗಾಗಿ ನಾನು ಬಿಟ್ಟಿದ್ದೆ ಅವರಿಗೆ. ಎಂಥರ ಕಂಡ್ಕೊಂಡ್ಲಿ ಅನ್ಕ ಟಿ ವಿ ಸುತ್ತಿಗೆ ಹೋತಿಲ್ಲ. ಹಾಗೆ ಸುಮ್ಮನೆ ಕೂತ್ಕೊಂಬ. ಗದ್ದೆ ಬದಿಗೆ ಹೊರ ನಡೀತು ಒಂಚೂರು. ಗದ್ದೆ ಬದಿಗೆ ಹೋತೆ, ಹಂಗೆ ಓದ್ತಿಲ್ಲ ಅನ್ಕೊಂಡೇನಿಲ್ಲ. ಬೇಡ ಕೂತ್ಕೊಂಬ. ಓಹೋ, ಈಗ ಗಡ್ತಿಯಾರ ಮಾತಾಡ್ಕೊ ಕೂತ್ಕೊಂಡಾಯತ್ತು. ಕೆಲಸ ಅಂತ ಇಲ್ಲೇಕಂತ ನಿನ್ನೆದೆ ಅಂತಾರ ಪದಾರ್ಥ ಗಿತಾರ್ಥ ಇಟ್ಟಿದ್ದಾಳ ಏನು ಇವತ್ತು ಮಧ್ಯಾಹ್ನಕ್ಕೆ. ಸೊಸತ್ರ ಉಂಬಕ್ಕೆ ಎಲ್ಲಿತ್ತು, 1 ವಾರ ಆಯ್ತು. ಈಗಳ ಗಲಾಟೆ ಮಾಡ್ಕೊಂಡು ಅವತ್ತಿಂದ ಒಟ್ರಶಿ. ಇನ್ನು ಶಾಮಲ ಇದ್ದಿರೆ ಒಂಚೂರು ಇದು ಮೊಬೈಲಾಗೆಲ್ಲ ಕಂಡು ಒಂಚೂರು ಹೊಸ್ತೆ ಅಂತಾರ ಮಾಡ್ತಿದ್ದಿತ್ತು. ಹೌದು, ಇಲ್ಲಿದ್ದಂಗಾಯ್ತು ಹೋಗತ್ಲಾಗ. ಆ ಬೀಟ್ರೂಟ್ಗೆ ಎಟ್ಟಿ ಹಾಕಿ ಮಾಡಿದಾಳೆ ನಿನ್ನೆ ರಾತ್ರಿ ಪದಾರ್ಥ. ಅದಕ್ಕೆ ಎಷ್ಟು ಬ್ಯಾಳೆ ಹಾಕಿದಾಳೆ. ನನಗೆ ಬ್ಯಾಳೆ ತಿಂದ್ರೆ ಗ್ಯಾಸ್, ಹೇಳ್ರೆ ಅರ್ಥ ಆಗ್ತಿಲ್ಲ. ಅದು ಯಾರು ತಿಂತ್ರಿ ಇವತ್ತದು ತಿಂಬಕತ್ತ ಪದಾರ್ಥ. ಅದಕ್ಕೆ ರಾಕ್ಲಿ ಬೇಡ ಅನ್ಕೊಂಡೆ ಚಿಕನ್ ಮಟನ್ ತಗೊಪ್ಪದು. ಹೋದಾರೋ 3 ದಿನ ಒಂಚೂರು ತಿನ್ಲಕ್ಕಿ ಕೊಚ್ಚಕ್ಕಿ ಅಂದೊಟ್ಟಿಗೆ. ಬೆಣ್ತಕ್ಕಿ ಅನ್ನಾರು ಹೆಂಗೋ ಸೇರುತ್ತೆ. ಈ ಕೊಚ್ಚಕ್ಕಿ ದಿನ ತಿಂಬರಾರು ಗೋಲಿಲ್ಲ ಅಂದ್ರೆ ತಿಂಬಕತ್ತಿಲ್ಲ. ಕಾಂಬ ಹೆಂಗೆ ಮಾತಾಡ್ಸೋದೀಗ? ಎಂತಾರು ಪ್ಲ್ಯಾನ್ ಮಾಡ್ಕಲ್ಲ. ಬಾಗಿಲು ಶಬ್ದ ಆಯ್ತು. ನಮ್ಮನೆ ಬಬ್ಬರಿಗೆ ಬಂತೇನು. ಹೋಯ್ದಿತ್ತಲ್ಲ ಗದ್ದೆ ಬದಿಗೆ ನೀರು ಬಿಡಕ್ಕೆ ಹೋಯ್ದಿತ್ತು ಬೆಳಿಗ್ಗೆ ಬಂತಕ್ಕಂತ. ಸಿಗ್ನಲ್ ಬೇರೆ ಇದ್ರ ಮುಸುಡಿಗೆ ಇಷ್ಟ ಕಚ್ಚಾಕ ಮಾತಾಡ್ಸೋದೇ ಇಲ್ಲ ನಾನು. ಹೋಗತ್ಲ ಎಂತಕ್ಕೆ ಬೇಕಾಯ್ತು? ನನ್ನ ಮನೆ ಆಯ್ತು, ನನ್ನ ಕೆಲಸ ಆಯ್ತು, ಎಂತಾರ ಮಾಡ್ಕ ಸಾಯ್ಲಿ. ಎಂತಾರೋ ಮಾತಾಡ್ಸ್ಕಲ್ಲ. ಎಂತ ಮಾಡೋದೀಗ? ಮುಖವೇ ಕಾಣ್ತಿಲ್ಲ. ಇನ್ನೊಂದ್ಸಲ ಶಬ್ದ ಮಾಡುವ. ನಾಟಕಕ್ಕೆ ಇಷ್ಟು ಬೆಂಕಿ ಹಾಕೋಕೆಲ್ಲ ಹೊಡೋಲೋರಿ ಕೈ ಮುಂದಾಯ್ತಲ್ಲ. ಈಗಳಿಗಾರ ಒಂದೊಂದ್ಸಲ ಆತಿದ್ದಿತ್ತು, ಈಗೀಗ ಸುಮಾರು ಸಲ ಆಯ್ತು. ಹೊಯ್ಲಿ ಅನ್ಕ ಸುಮ್ಮನಿದ್ದಂಗೂ ಜಾಸ್ತಿ ಮಾತಾಡ್ಸೋ ಮಗ್ಳಲ್ಲ ಇವತ್ತು. ಹಾವು ಬುರ್ಸ್ಕೊಡ್ದಂಗೆ ಇತ್ತು ಸಿಟ್ಟಲ್ಲಿ. ಇರಲಿ, ಮಾತಾಡ್ಸ್ಕಿ ಇವತ್ತು ಎಂಥರ ಇಲ್ಲಿ ಮಾತಾಡ್ಸ್ದೆ ಪುನಃ ದೋಸ್ತಿ ಮಾಡ್ಕೊಂಡೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಹಾಡೆಲ್ಲ ಜೋಡಿತ್ತಲ್ಲ, ಜೋಡ್ ನಗು ಬಂದಂಗೆ ಆಗ್ತಿದ್ದಿಲ್ಲ. ಇಲ್ಲ, ಈ ಸಲ ಮಾತ್ರ ನಾನು ಅಷ್ಟು ಲೂಸ್ ಬಿಡುವುದೇ ಇಲ್ಲ, ತೋರ್ಸ್ಕಂತ ಇಲ್ಲ. ಸಿಟ್ಟು ಬಂದರ ಕಣಗೆ ಇರ್ತೆ. ಬರಿ ಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ನವಭಾವ ತುಂಬಿ ತುಂಬಿ ಮನ ಹಾಡಲು ಮುನಿಸೇದಕ್ಕೆ ಈ ಬಗೆ ಮೂಡಿದೆ. ಡುಮ್ಮಣ್ಣಂದು ಗಮ್ಮತ್ತೆಲ್ಲ ಜೋರಿತ್ತು. ಹಿಂಗೆ ಮಾಡಿ ಮುರಳು ಮಾಡುತ್ತಲ್ದ. 2 ಸಲ ಹಿಂಗೆ ಮಾಡೋದು. ಆದಂಗ ಇಲ್ಲಿ ಮಾತಿಂತ ಆಡೋದಿಲ್ಲಪ್ಪ ಇವತ್ತು. ಎಷ್ಟಾರ ಎಂತಾರ ಆಯ್ಗೋ ಇಲ್ಲಿ ಇವತ್ತು. ಮಾತ್ರ ಆಡೋದಿಲ್ಲ. ಎಷ್ಟಾರ ಗಲಾಟೆ ಮಾಡ್ಲಕ್ಕೆ ಮನೇಲಂತೂ ಯಾರೂ ಇಲ್ಲ ಇವತ್ತು. ಅಲ್ಲ, ಅದು ಎಂತ ಹೇಳು ಬಂದೆ ಅಂದರೆ ನಾನು ಅಲ್ಲ, ಅದೆಲ್ಲ ಆಯ್ತಲ್ಲ, ಎಲ್ಲ ಬಿಟ್ಟು ಇನ್ಮೇಲೆ ಹೊಸ್ತ ಇಪ್ಪ ಇಲ್ಲಿ ಅದು ಬೇಕನ್ಕ ಮಾಡೋದಲ್ಲಂಬ್ರ. ನಾನು ಶಾಸ್ತ್ರ ಕೇಳ್ಕ ಬಂದೆ. ಹೋಯ್ದಿದೆ ಅಲ್ಲೇ ಭಟ್ರು ಸಿಕ್ಕಿದ್ದೀರಾ, ಬೈರ್ ಸಿಕ್ಕಿದ್ದೀರಾ? ಇದೇನು ಹಾಕ್ಲಿಲ್ಲ, ಹಂಗೆ ಕೇಂದ್ರೆ ಎಂತ ಮರ್ರೆ ಹಿಂಗೆ ಸಿಟ್ಟು ಒಪ್ಪದ ನಮ್ಮನಿ ಕಣ. ಈಗಳು ಒಂದೇ ಹಿಂಗೆ ಒಂಚೂರು ಉಪದ್ರ ಅಂದ್ರ ಕಣ. ಯಾರಿಗಿಲ್ಲ ಉಪದ್ರ ನಿಮ್ಮ ಹತ್ರ ಬತ್ತು. ಊರಲ್ಲಿದ್ದ ಗಂಡಸರಿಗೆಲ್ಲ ಉಪದ್ರ ಇಲ್ಲ, ಎಂತೆಂಥ ಮಾಡೋರಿಗೆಲ್ಲ ಉಪದ್ರ ಇಲ್ಲ.
ನಾವಿಷ್ಟು ಪೂಜೆ ಪುನಸ್ಕಾರ ಮಾಡ್ಕೊಂಡೆಲ್ಲ ಬಂದದ್ದಕ್ಕೆ ಉಪದ್ರ. ಬೇರೆ ಅಂತ ಹೇಳೋಕೆ ಸಿಕ್ಕೋದಿಲ್ಲ ಅಲ್ದ. ಹಿಂಗಿಂದೆಲ್ಲ ನಾಟಕ ಸುಮಾರು ಕಂಡೆ ಇಷ್ಟು ವಯಸ್ಸಾದ ನನಗೆ ಕೂದಲು ಹೊಣ್ಣಾಪಕ್ಕೆ ಬಂತು. ಇವೆಲ್ಲ ಇಟ್ಕೊಂಡ್ಬೇಡಿ, ಎಲ್ಲ ಕಂಡದ್ದೇ. ಇನ್ಯಾವ ಕಾರಣಕ್ಕೂ ಮಾತು ಕತ್ತಿ ಇಲ್ಲ. ನಿಮ್ಮದೇ ಅಂತ ನೀವು ಕಂಡ್ಕಣಿ ಅಷ್ಟೇ. ಬೇಯಿಸಿ ಹಾಕೋದು ಒಂದೇ ನನ್ನ ಕೆಲಸ. ಈಚೆ ತಿರ್ಕುಲೆ ಅದಾಯ್ತಂದಲ್ಲ ಕಣಿಗ. ಎಂತ ಹೇಸಿಗೆ ಇಷ್ಟು ವಯಸ್ಸಾಗಿ ಹಿಂಗೆಲ್ಲ ಜಗಳ ಮಾಡ್ಕೊಂಡ್ರೆ ಮಕ್ಕಳಿಗೆ ಬುದ್ಧಿ ಹೇಳು ವಯಸ್ಸೊಳಗೆ ನಿಮ್ಮ ಮಕ್ಕಳು ಕಣ್ಣಂಗೆ ಆಡ್ತೀಯಪ್ಪ. ಏದೇಳು ಅಪ್ಪ, ನಾನು ಹಿಂಗೆ ಎಂಥದ್ದು ತಂದಿದ್ದೆ ನಾನು. ತತ್ರಿ ಅದೇ 100 ರೂಪಾಯಿ ಬಂಗಡಿ ಮೀನು ಹೊತ್ಕೊ ಒಪ್ಪದೆ, ಇಲ್ಲ 2 kg ಚಿಕನ್ ಹೊತ್ಕೊ ಒಪ್ಪದಲ್ದ. ಅದಕ್ಕೂ ಜಾಸ್ತಿ ನಂಗನ ಕೈ ಅಂತ ತಂದಿರಿ ನೀವು. ಅದು ಮಾಡಿ ನಿಮ್ಮ ಮಕ್ಕಳಿಗೆ ನಿಮಗೆ ಬಡಿಸೋಷ್ಟರೊಳಗೆ ಒಂದೊಂದ್ಸಲ ನಂಗೆ ಒಂದು ಹೋಳು ಉಳಿತು ಇಲ್ಲ. ಸಲ ಮಜ್ಜಿಗೆ ಹಾಯ್ಕೊಂಡಿನ ರಾತ್ರಿ ಕೂಡ ನಿಮಗೆಲ್ಲ ಅದೆಲ್ಲ ನಾವು ಹೇಳ್ಕೊ ಕೂತ್ಕೊಂತತ್ತೆ ಹೆಂಗಸ್ರ. ನಾವೆಲ್ಲ ಒಳಗೆ ನಿಭಾಯಿಸೋದು ನಮಗೆ ಗೊತ್ತಿರುತ್ತೆ. ಕುಲೆ ಈಚೆ ತಿರ್ಕುಲೆ ಸಾಕು, ಎಷ್ಟು ಸಿಟ್ಟು ಮಾಡೋದು ಈಚೆ ತಿರ್ಗ. ಬಿಡೋದೆಲ್ಲ ಬಿಡು. ನಾನು ಹಿಂಗೆ ಪೆಸಲ್ ತಂದಿದ್ದೆ ಅಂತದ್ದು ಗೊತ್ತಿತ್ತಾ? ಎಲ್ಲೆಲ್ಲ ಹೋಯ್ತಂದದ್ದು, ಎಲ್ಲೂ ಸಿಕ್ಕಲಿಲ್ಲ. ಕೈ ಬಿಡ್ತೀರಿ ಇಲ್ಲ? ಎಂಥದ್ದು ಇಟ್ಕೊಂಬದಲ್ಲ ಹೇಸಿಗೆ 11 ಗಂಟೆ ಬೆಳಗ್ಗೆಗೆ. ಕಣ್ಣು ತಿಂಗಳ ನಾಯಿ ಕಣ್ಣಂಗೆ ಆಡ್ಬೇಡಿ ನೀವು. ಬಿಡ್ತೀರಿ ಇಲ್ಲ? ಕಣ್ಣಿ ತಿಂಗಳ ನಾಯಿ ಹೋಲಿಸ್ತಾಳಲ್ಲ ನನ್ನ. ಶಿ ಎಂತ ಹೇಸಿಗೆ ಇದೆ. ಇಷ್ಟೆಲ್ಲ ಅವಮಾನ ಸಹಿಸ್ಕಣ್ಕ ನಾನು. ನಾಯಿನರಿಗೆಲ್ಲ ಹೋಲಿಸ್ರ ಮೇಲೆ ಇನ್ನು ಬುಳುಕಾಗ ಹೆಂಗಸ್ರದ್ದು ಜಾಸ್ತಿ ಐತೆ. ಮರ್ಯಾದೆ ಕೊಟ್ಟರೆ ಜಾಸ್ತಿ ನಾಯಿಗೆ ಹೋಲಿಸ್ತಾಳಲ್ಲ ನನ್ನ. ಸಿಟ್ಟು ಬಂದಿದ್ದ ಸಮಾಕ ಹೋಗಿ ಕಮ್ಮಂಗಿತ್ತೀಗ ಎಂತ ಮಾಡೋಕತ್ತಿಲ್ಲ. ಎಂತ ಮಾಡೋದು ಈಗ? ಒಂದು ಧರ್ಮಸ್ಥಳಕ್ಕೆ ಹೋಗಿ ಪಪ್ಪಲ್ಲರಿಗೆ ಎಂಥರ ನೈಸ್ ಮಾಡಿ ಇಟ್ಕಣಕ್ಕೆ ಹತ್ರ ಗೊತ್ತಿಲ್ಲ. ಎಂತ ಅಂದಳ ಕನ್ನಿ ತಿಂಗಳ ನಾಯಿ. ದೊಡ್ಡ ಕುಂಬಳಕಾಯಿ ಕಣಂಗೆ ಆಯ್ದಳ. ನಾನಪ್ಪೂ ಇಷ್ಟು ಆಸೆ ಮಾಡೋದು. ನನಗೆ ನಾಯಿ ಅಂತ ಹೇಳ್ತಾಳೆ. ನಾಯಿ ಅನ್ಕಂಡು ಎಷ್ಟು ಸೊಕ್ಕಿಡ್ಕು ಸಾಕು. ಹೋಯ್ತಂಟು ಜಾಸ್ತಿ ಐತೇನೋ. ಒಂದೇ ಸಿಟ್ಟಿನ ಬರಕಲ್ಲಿ ಹೇಳೋಂಗೆ ಹೇಳ್ದೆ. ಹಂಗೆ ಹೇಳೋಕ್ಕಾಗಿದ್ದಿತ್ತು ನಾಯಿ ಅನ್ಕಂಡೆ. ಶೇ ಎಂತ ಮಾಡೋದೀಗ? ಎಲ್ಲ ಸರಿಯಾತಿದ್ದಿತ್ತೇನೋ. ಒಂಚೂರು ಜಾಪ್ ಮಾಡುವನ್ಕ ಹೋದ. ಅದಂಚು ಜಾಸ್ತಿ ಬಿಡ್ತು. ಅಲ್ಲಿಗೆ ಮುಂದೆ ಹೊಕ್ಕಿದ್ದಿತ್ತಲ್ಲ, ಸಮ ಆಯ್ತಾ? ದೇ ಹೋದ್ವಾರ ಸುಣ್ಣ ಹಾಕಿದ್ದಿದ್ದೆ, ಕಡೆಗೆ ಅರ್ಶಿಣ ಹಾಕಿದ್ದೀನಲ್ಲ, ಸಮ ಆಯ್ತಾ ಹಾಕೊಂಡೆ? ಸಮ ಆಪದಿಲ್ಲ. 2 ದಿನ ಅರ್ಸಿನ ಹಚ್ಚಿ ಕೂಡಲೇ ಸರಿ ಹತ್ತ. ಅಷ್ಟು ಗಾಯ ಜಾಸ್ತಿ ಐತೆ. ನಡು ಕೆಡಿ ಅವನ್ ಬದಿ ಇವೈತೆ ಹೆಂಗೆ? ಒಂದು ನಮೂನಿ ಸುಡ್ತ ನೋವು ಅಂದ್ರೆ ನೋವು. ನಂಗೆ ಯಾರು ಕೇಂಬರಿದ್ರ ಯಾರು ಕೇಂಬರಿಲ್ಲ ಅನ್ಕ ಹಂಗೆ ಓಡಾಡು. ಊರು ಬಸ್ ಅನ್ಕಣಂಗಷ್ಟೇ. ಜೀವನ್ ಗೊಟ್ಟಿತ್ತಲ್ಲ, ಎಷ್ಟು ದಿನ ಆಯ್ತು ಅಷ್ಟು ದಿನ ಓಡಾಡು. ಕಡೆಗೆ ಅಂತದ್ದು ಕಡೆಗೆ ಒಂದು ಮುಳ್ಳಿ ಹಿಡಿದ್ರೆ ಸೊ ಎಷ್ಟೇ ಕಾಲು ಹಿಂಗೆ ಯಾರಿದ್ರು ನಾನು ಚಾಕ್ರಿ ಮಾಡುವಾರ. ಎಲ್ಲ ಕಾಲು ತೋರ್ಸಿನಿ ಮರೆ ಕಾಲ ಅಷ್ಟೇ ಪಾರು. ನಂಗೊಂದು ಮಾತು ಹೇಳುಕ ಇಲ್ಲಿ ನಿಮಗೆ. ಸುಬ್ಬಣ್ಣ ಲಡ್ಡು ಬಂದು ಬಾಯಿಗೆ ಬಿತ್ತ. ಹಂಗೆ ಕನ್ನಿ ತಿಂಗಳ ನಾಯಿ ಎಂಬ್ರು ನಾನು. ಈಗ ಯಾರು ನನ್ನ ಹಿಂದಿಂದೆ ಬತ್ತಿದ್ದದ್ದು ಕಣ್ರಿ? ಹೆಂಗೆ ಬರ್ಸ್ಕಂಡೆ? ನಾನೇನು ಸಾಧಾರಣದ ಮಗ ಅಲ್ಲ, ಸುಮ್ಮನೆ ನಾಯ್ಕಂಬದಷ್ಟೇ. ನಾವು ಎಂತೆಂತಾರನೆಲ್ಲ ಪೊಳಗಿಸ್ಲ ಒಂದು ಕಾಲದಲ್ಲಿ. ಈಗ ಮುದುಕಿತಿ ಯಾರ ಮೇಲೆ ಮರ್ಯಾದೆ ಲಿಪ್ಪದಷ್ಟೇ. ಒಳ್ಳೆ ರೀತಿ ಬದುಕಕ್ಕೆ ಅನ್ಕಂಡು ನನಗೆ ಆಡ್ಸೋಕೆ ಬತ್ತಾಳಲ್ಲ ನಿಮ್ಮ ಪೊದ್ದಕ್ಕ. ಕಾಲು ತೋರಿಸಿನಿ ಮರೆ ನೀವು ಫಸ್ಟೇ. ಕಾಲು ತೋರಿಸಿನಿ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋರೆ ಬ್ಯಾಂಡೇಜ್ ಮಾಡಿ ಅದೆಲ್ಲ ಹಚ್ಚಿ ಬಿಡ್ತಿದ್ದೀರಾ. ಆಯಿಂಟ್ಮೆಂಟ್ ಎಲ್ಲ ಸರಿ ಆಗ್ತಿದ್ದಿತ್ತು. ನನ್ನ ಹತ್ರ ತೋರಿಸ್ಕೊಂಡ್ಲ, ಅಲ್ಲೂ ಹೋಯಿಲ್ಲ ನೀವು. ಎಲ್ಲಿ ತೋರಿಸಿನಿ ಕಾಲು? ಒಂಥರ ನೋವು ಸುಡ್ತ. ನೀ ಆಚೆ ಬದಿ ತಿರ್ಕೊ ಒಂಚೂರು ತೋರಿಸ್ದೆ. ಆಚೆ ಬದಿ ಅಂದರೆ ಆಚೆ ಬದಿ ತಿರ್ಕೊಂಡ್ರೆ ಕಾಲು ತೋರುತ್ತಾ? ನಂಗೆ ತಲೆಯಲ್ಲಿ ಅನ್ಕೊಂಡು ನಿತ್ತ. ತೋರಿಸಿನಿ ನೀವು ತೆಗಿನಿ. ಆ ಶೂಸ್ ಹಾಕೊಂಡ್ಬೇಡಿ ಅಂತ ಹೇಳೋಕೆ ಅಂತಿಲ್ಲ. ಹಾಗೆ ಕಚ್ಚುತ್ತೆ ಅನ್ಕೊಂಡು ಅದೊಂದು ಬೂಟ್ ಶೂಸ್ ಹಾಕೊಂಡು ಹೋಗ್ತದೆ. ಅದು ಇನ್ನೂ ಹಸಿ ಹತ್ತೆ ಇದೆ. ಗಾಳಿ ಆಡ್ತೀರಿ ಅಂತ ಕತ್ತು ಥೋ ಮರ್ರೆ. ನಂದೊಂದು ಮಂಡಿ ಹಾಳು. ನಾನಂತೂ ಒಂಚೂರು ಜಾಗ್ರತೆ ಮಾಡಿ ಕಾಣ್ಕೊಂಬುದು ಬಿಟ್ಟು ನಾನು ಸಿಟ್ಟು ಸೆಡಿ ಮಾಡ್ಕೊ ಕೂತ್ಕೊಂಡೆ ನನ್ನ ದೇವ್ರ ಮೇಲೆ. ತಿರ್ಗುತ್ತೆ ನಾ ಹೇಳ್ತೆ. ನೀವು ಫಸ್ಟ್ ತಿರ್ಗ ಹಚ್ಚಿ. ಎಂತ ಮರ್ರೆ ಆಯ್ತಲ್ಲ ತಿರ್ಕೊಂಡದೆ ಅಂತ ಹೇಳಿ ಅತ್ಲಾಗೆ ಕಾಲು ಹೆಂಗೆ ಕಂಬೀಗ? ಆ ಬಾಯಿ ಒಂಚೂರು ಮುಚ್ಕೋ. ಎಂತ ಮಕ್ಕಳ ಅಡ್ಗೆ ಮರ್ರೆ ನಿಮ್ದು. ಎಲ್ಲ ಒಂದ್ಸಲ ಮಂಡಿ ಮುಟ್ಕೋಕಂಬ. ಮರ್ಕೋದೆ ಅಂತೀಗ? ನೀವು
ನಾನು ಎಷ್ಟು ಆಸೆ ಮಾಡ್ತೀರಿ. ನಾನು ಎಷ್ಟು ದಿನ ಸಿಟ್ಟು ಮಾಡಿದೆ ಅಲ್ಲ ನಿಮಗೆ 7-8 ದಿವಸದಿಂದ. ನನಗೋಸ್ಕರ ನೀವು ನನಗೆ ಶಂಕರ ಮಲ್ಲಿಗೂ ಇಷ್ಟ ಅನ್ಕೊಂಡು ತಗೊಬಂದಿರಿ ಅಲ್ಲ, ಎಷ್ಟು ಖುಷಿ ಆಯಿತು. ನಾನು ಕ್ಷಮಿಸಿನಿ. ಏ ಹಂಗಿಂತೆಲ್ಲ ದೊಡ್ಡ ದೊಡ್ಡ ಮಾತಾಡೋಕ್ಕಾಗ ನೀನು ನನ್ನ ಕ್ಷಮಿಸ್ಕು. ನಂದು ತಪ್ಪಿತ್ತು ಬಿಡು, ನಾನು ಹೊಡೋಕೆ ಬಪ್ಕಾಗಿದ್ದಿತ್ತು. ನಾ ಎಷ್ಟು ಸಲ ಹೇಳಿದೆ ಸಿಟ್ಟು ಬಂದಾಗಳು ಮಾತಾಡಬೇಡ, ಸ್ವಲ್ಪ ಹೊತ್ತು ಸುಮ್ಮನೆ ಇಕ್ಕೊಂಡು ಅನ್ಕೊಂಡು. ನಿನ್ನ ಬಾಯಿ ಸುಮ್ಮನಿರೋದಿಲ್ಲ, ಚಯ ಅಂತೆ ನಂಗೆ ಪೆಟ್ಟು ಕೊಡುವಮ್ಮಂಗೆ ಆತು. ಆಯ್ಲಿ ಎಷ್ಟು ಚಂದ ಕಂತಿದ್ದೆ, ನಗಾಡುರೆ ನಗಾಡ. ಕಣೀಗ ಗೊಂಬಿ ಕಣ್ಣಂಗೆ ಕಂತಿದ್ದೆ. ಅದೆಲ್ಲ ಗಲಾಟೆ ಆಯ್ತಲ್ಲ, ಇವತ್ತಿಗೆಲ್ಲ ಮರ್ತು ಬಿಡುವ ಇಬ್ರು. ಇನ್ನೊಂದ್ಸತಿ ಗಲಾಟೆ ಮಾಡ್ಕೊಂಡು ಬೇಡಕ್ಕ. ಆಯ್ತಾಯ್ತು. ಹೊಸ ಬಾಳ ಹಾದಿಯಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ ಆಗದಂತೆ ನಮ್ಮ ಈ ಜೀವನ ಜೊತೆ ಸೇರಲು ಜೀವನ ಅವನ ಸುತ್ತರಲಿ ಮುಗುದೇ ಹಿತವಾಗಿ ಹಿತವಾಗಿ ನಗಲು ನಗಲು ಬಾರದೆ. ಬಾರದೆ.